ಹಾಯ್ ಎಲ್ಲರಿಗೂ. ಇವತ್ತು ನಾವು ಮನೋಗತ ಕನ್ನಡ ಕಿರುಚಿತ್ರದ ಬಿಡುಗಡೆ ಸಮಾರಂಭಕ್ಕೆ ಹೋಗುತ್ತಿದ್ದೇವೆ. ಬನ್ನಿ ಹೋಗಿ ಬರುವ. ನಮ್ಮ ಜೊತೆಗೆ ವೈದ್ಯಕೀಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿರುವ ಇವರು ಕಾನೂನು ಸುವ್ಯವಸ್ಥೆ. ಇಂದು ನಮ್ಮ ಜೊತೆಗಿರುವ ಇನ್ನೋರ್ವ ಅತಿಥಿ ಶ್ರೀ ಉಮೇಶ್ ಕೋಟ್ಯಾನ್ ಇವರು ಮೆಜರ್ಸ್ ಬೆನಕ ಟೆಕ್ನಾಲಜೀಸ್ ಮತ್ತು ಬೆನಕ ಫ್ಲಾಸ್ ಕ್ರಾಫ್ಟ್ ಪೈಕಂಪಾಡಿ ಇದರ ಪಾಲುದಾರರು. ಸದಾ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ಶ್ರೀ ಉಮೇಶ್ ಕೋಟ್ಯಾನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಮನೋಗತ ಕಿರುಚಿತ್ರ ತಂಡದ ಸದಸ್ಯರು ಅವರನ್ನು ಶಾಲು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಗಿರುವ ಇನ್ನೋರ್ವ ಅತಿಥಿ ಶ್ರೀಮತಿ ಶೋಭಾ ದೇವಾಡಿಗ ಇವರು ಹವ್ಯಾಸಿ ರಂಗ ಕಲಾವಿದೆ, ಚಲನಚಿತ್ರ ನಟಿ ಹಾಗೂ ಗಾಯಕಿ. ಕಲಾವಿದೆಯಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿರುವ ಇವರು ಬಹುಮುಖ ಪ್ರತಿಭೆಯನ್ನುಳ್ಳ ವ್ಯಕ್ತಿ. ಇಂದಿನ ಈ ಕಾರ್ಯಕ್ರಮದ ಮೇಲಿನ ಅಭಿಮಾನದಿಂದಾಗಿ ಈ ಕಾರ್ಯಕ್ರಮದಲ್ಲಿಂದು ಉಪಸ್ಥಿತರಿದ್ದಾರೆ. ಶ್ರೀಮತಿ ಶೋಭಾ ದೇವಾಡಿಗ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಮನೋಗತ ಕಿರುಚಿತ್ರ ತಂಡದ ಸದಸ್ಯರು ಅವರನ್ನು ಶಾಲು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ಕೇಳಿಕೊಳ್ತಾರೆ. ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಾರೆ. ಕುಮಾರಿ ಜಯಲಕ್ಷ್ಮಿ 14 ವರ್ಷ ವಯೋಮಿತಿಯ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ವಲಯ ಹಾಗೂ ತಾಲೂಕು ಮಟ್ಟದಲ್ಲಿ 800, 400 ಹಾಗೂ 600 ಮೀಟರ್ ಓಟದಲ್ಲಿ ಚಿನ್ನದ ಪದಕ, ಜಿಲ್ಲಾ ಮಟ್ಟದ 400 ಮೀಟರ್ ಓಟದಲ್ಲಿ ಚಿನ್ನದ ಪದಕ, 200 ಮೀಟರ್ ಹಾಗೂ 600 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ, ವಲಯ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಾಂಪಿಯನ್ ಪ್ರಶಸ್ತಿ, ಶಿವಮೊಗ್ಗದಲ್ಲಿ ನಡೆದ ಖೋ-ಖೋ ಪಂದ್ಯಾಟದಲ್ಲಿ ಭಾಗವಹಿಸಿರ್ತಾರೆ. ಉತ್ತಮ ಆಲ್ರೌಂಡರ್ ಮತ್ತು ಉತ್ತಮ ಓಟಗಾರ್ತಿ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿರ್ತಾರೆ. ಮಾಸ್ಟರ್ ಆದಿತ್ಯ ಪೀಟರ್ ಲಗ್ನ ವಲಯ ಮಟ್ಟ ಹಾಗೂ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ 100 ಮೀಟರ್ ಹಾಗೂ 200 ಮೀಟರ್ ಓಟದಲ್ಲಿ
ಕೆಂಡದಂತಿರುವ ಪ್ರದೇಶ. ಆದರೂ ಇಲ್ಲಿ ಸರ್ವ ಧರ್ಮದವರು ಕೂಡಿ ಬಾಳುವ, ಒಬ್ಬರನ್ನೊಬ್ಬರು ಅವಲಂಬಿಸಿ ಬದುಕು ಕಟ್ಟುವ ಸುಂದರ ರಾಜ್ಯ. ಊರಿಗೊಬ್ಬ ಜಮೀನ್ದಾರ ತನ್ನ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡಲು ತಯಾರಾಗಿದ್ದರು. ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ. ಊರಿಗೊಬ್ಬ ಜಮೀನ್ದಾರ ತನ್ನ ಸ್ವಾರ್ಥಕ್ಕಾಗಿ ಏನು ಬೇಕಾದರೂ ಮಾಡಲು ತಯಾರಾಗಿದ್ದರು. ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ. ಬಂಧುಲೆ, ಈಗಲ ಕೈತಾಟಿದ ಆಶೀರ್ವಾದದ ಒಟ್ಟಿಗೂ ಕಾರ್ಯಕ್ರಮ ಶುರು ಮಂತೊಂದುಲ್ಲ. ಬರೀ ಪುರ್ಲ ಪುಲಿಕಿದ ಕಾರ್ಯಕ್ರಮ ದೇವಿ ಕಿರಣ್ ಗಣೇಶ್ಪುರ ಮೇರ್ನ ಸಾರಥ್ಯುಡು ನಡತೊಂದುಂಡು. ಒಂದು ಮನೋಗತ ಪನ್ಪನ ಬಾರಿ ಪೊರ್ಲ ಗಂಟೆದ ಒಂದು ಶಾರ್ಟ್ ಮೂವಿ ಬಿಡುಗಡೆ ಅಂಡೆ ನೇಪಾಳ ಎರಡ ಪನ್ನೆರಡು ಇರು ಕಿರುಚಿತ್ರ ಮಲ್ಪೊಡ್ಚಿ ಮಲ್ಲ ಸಿನಿಮಾ ಮಲ್ಪುಲೆ ಎಂಗಲ್ ಬರ್ಪು ಇಂಚಿನ ಪ್ಯಾಂಟ್ ಪುರ ಪಾಡು ಉಂಟು ಅಂಚ ಬತ್ತನಂಚಿತಿ ಮಾತಾ ಬಂಧುಲಿನ ಆತ್ಮೀಯವಾದ ಸ್ವಾಗತ ಮಂತೊಂದು ಕಾರ್ಯಕ್ರಮದ ಇವನಿ ಪುರ್ಲ ಪುಲಿಕಿದ ಕಾರ್ಯಕ್ರಮಕ್ಕೆ ಎಕಾಡು ಬತ್ತು ಕುಲ್ದಾರೆ ನನ್ನ ಜಾಸ್ತಿ ಪೊರ್ತು ಟೆಸ್ಟ್ ಮಲ್ಪುಜ ಟೆಸ್ಟ್ ಪೂರ ಆಂಡ್ ದಯಬಂಡ ಇಡೇ ಟೆಸ್ಟ್ಗೆ ಪೋಪುನ ಬಾರಿ ಬಂಗ ಯಾಕೆ ಸುರುಕೆ ಟೆಸ್ಟ್ ಆಂಡ್ ನಮಕದಲ್ಲ ಟೆನ್ಷನ್ ಉಪ್ಪುಜತೆ ಅಂದಿನ ಬೊಕ್ಕವುಲು ಆ ಟೆಸ್ಟ್ ಆತಜಿ ಅಡೆ ಬೋಲೆ ಇಡೆ ಬೋಲೆ ಮಿತ್ತ ಬೋಲೆ ತಿರ್ತು ಬೋಲೆ ಬನ್ನಾಗ ಬಿಲ್ ಬನ್ನಾಗ ಸಾಕು ಅದು ಹಾಗೆ ಸುರುಕೆ ಟೆಸ್ಟ್ ಆನಂದ ತೊಂದರೆ ಅಜ್ಜಿ ಶುರು ಮನ್ಪುಗತೆ ನಿಖಲ ಜೋರಾಯನ ಕೈತಾಡಿದ ಒಟ್ಟಿಗೂ ಬತ್ತನಂಚಿತಿ ಮಾತು ಅನ್ನನಕಲು ಅಕ್ಕನಕಲು ಅಜ್ಜಾಜಿನಕಲು ಆಮೇದಿಲ್ಲದಕಲು ಇಮಿದಿಲ್ಲದಕಲು ಬರಿದಿಲ್ಲದಕಲು ನಡುದಿಲ್ಲದಕಲು ಒನಸಾಯನಕಲು ಒನಸಾಯರಪನಕಲು ಉದ್ದದಕಲು ಗುದ್ಯದಕಲು ತೋರದಕಲು ಸಬ್ರದಕಲು ಮಾತಿರಲ್ಲ ಈ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಬಂದೊಂದಲ್ಲೇ ನಿಂತಿರೋ ನಿಪುಣರೇ ಗುಳಿತಿರು ಕುಶಲರೇ ಅತ್ತೈತ ಚಲಿಸುತ್ತಿರುವ ಮಾನೀರು ಬೆಳೆಯರೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವಂತಹ ಸಮಯ ಬತ್ತನಂಚಿತಿ ಮಾತು ಬಂದಲ್ಲಿ ಆ ದೇವರನ್ನ ಆಶೀರ್ವಾದ ಪಡೆ ಮಹಾಗಣಪತಿ ದೇವರನ್ನ ಈ ಪುಣ್ಯ ಸ್ಥಳಗಳು ಈ ಕಾರ್ಯ ನಿಖಲ ಜೋರಾಯನ ಕೈತಾಡಿದ ಒಟ್ಟಿಗೆ ವೇದಿಕೆಗೆ ಎದ್ದುಕೊಂಡಲ್ಲೇ ಅಂಚನೆ KGF 2 ಸಿನಿಮಾದ ಹಿನ್ನೆಲೆ ಗಾಯಕ್ಕೆ ಮತ್ತು 50 ಸಿನಿಮಾ ಕನ್ನಡ ಅದುಪ್ಪು ತುಳು ಅದುಪ್ಪು ಮಲಯಾಳಂ ಸಿನಿಮಾ ಅದುಪ್ಪು ಐದು ಪೂರ ಪದಪನ್ನಂಚಿತಿ ಪ್ರಕಾಶ್ ಮಹಾದೇವನ ಮೊಟ್ಟುಗುಲೇರು ಜೋರಾಯನ ಕೈತಾಡಿದ ಒಟ್ಟಿಗೂ ಮಹಾಗಣಪತಿನ ಸ್ತುತಿ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. वरप्रसादि सुखगजानना श्री विघ्नेश्वर विनायका वरप्रसादि सुखगजानना श्री विघ्नेश्वर विनायका भाद्रपद शुक्ल ನಿದ್ರೆ ಅನ್ನಗ ಒಕ್ಕ ಕೂಡ ಅಂಚ ಪುಲ್ಯಗಾಂಡ ಆಜಿ ಗಂಟೆ ಬಿಟ್ಟ ಬಾರ ಇಲ್ಲಿ ಇರ್ಲ
ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮರು ಜೈ ಶ್ರೀರಾಮ್ ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ವೇದ ವೇದಾಂತ ಓಂಕಾರ ರಾಮ ರಾಮ ಎಲ್ಲೆಲ್ಲೂ ಸಂಚಾರ ಹಾಡೋ ಹಾಡೋ ಜೈಕಾರ ಜೈ ಶ್ರೀ ರಾಮ 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 ಜೈ ಶ್ರೀ ರಾಮ 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 ಜೈ ಶ್ರೀ ರಾಮ 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 ಜೈ ಶ್ರೀ ರಾಮ 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 ಓ ರಾಮ ನಾಮ ಹಾಡಿರೋ ರಾಮ ಬರುವರು ಅವನ ಹಿಂದೆ ಬರುವರು ಹಿಂದೆಗಿರುವರು அய்யப்போ சுவாமியே நெய்யபிஷேகம் சுவாமிக்கு கற்பூர தீபம் சுவாமிக்கு ஐயப்பன் நாங்கள் கூறிக்கொண்டு ஐயனை நாடி சென்றிடுவார் சபரிமலையே சென்றிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே பலம் தான் என்றால் அவர் வேகத்தை தந்திடுவார் பாதபலம் தான் என்றால் அவர் பாதையை காட்டிடுவார் நல்ல பாதையை தந்திடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சரணம் ஐயப்பா சுவாமி சரணம் ஐயப்பா சரணம் ஐயப்பா சுவாமி சரணம் ஐயப்பா சரணம் சரணம் ஐயப்பா சுவாமி சரணம் ஐயப்பா சரணம் சரணம் ஐயப்பா சுவாமியே சரணம் ஐயப்பா சுவாமி சரணம் ஐயப்பா சரணம் சரணம் ஐயப்பா சுவாமி சரணம் ஐயப்பா ஓம் ஸ்ரீ ஹரிஹர சுந்தரானந்த ಚಿತ್ತರಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಶತಕೋಟಿ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನು ಸ್ತುತಿಸುವಂತಹ ಸುಂದರವಾದಂಥ ಅದ್ಭುತವಾದಂಥ ಗೀತೆಯನ್ನು ಪ್ರಸ್ತುತಪಡಿಸಿದಂಥ ಕಿರಣ್ ಫ್ರಮ್ ಕಾಸರಗೋಡು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾವೆ. ಇದೀಗ ಅದ್ಭುತವಾದಂಥ ಗೀತೆಯೊಂದಿಗೆ ಸುಂದರವಾದಂಥ ಒಂದು ಅಯ್ಯಪ್ಪನ ಚಿತ್ರ ರೆಡಿಯಾಗಿದೆ. ಇದು ಪೂರ್ತಿಗೊಳ್ಳಬೇಕಾದ್ರೆ ನಮ್ಮ ಗುರುಸ್ವಾಮಿಗಳಾದಂಥ ಶ್ರೀ ಜಗದೀಶ್ ಗುರುಸ್ವಾಮಿ ಗಣೇಶ ಕಟ್ಟೆ ದಯವಿಟ್ಟು ವೇದಿಕೆಗೆ ಬರಬೇಕು. ಇವರೊಂದಿಗೆ ದಯಮತ್ತೆ ಸ್ವಾಮಿ ನಕಲ್ಲ ವೇದಿಕೆಗೆ ಬರ್ತಾನೆ ಎಡ್ಡೆ ಇರ್ಬರ ಸ್ವಾಮಿ ನಕಲು ಲೇರೆ ಸ್ವಾಮಿ ನಕಲ್ಲ ವೇದಿಕೆಗೆ ಬಲೆ ಮಲೆ ಮಲೆ ಬಡ್ಡಿ ಸ್ವಾಮಿ ನಕಲ್ ಬರಲ್ಲ ಜೋರೈನ ಕೈ ತಾಟಿ ಬಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ದೇವಿ ಕಿರಣ್ ಗಣೇಶಪುರಂ ಇರ್ನ ಒಂಜಿ ಅದ್ಭುತವಾದ ಚಿತಿ ಕಲಾಕುಂಚ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಒಂಜಿ ಪುರ್ಲಗಂಟದ ಚಿತ್ರ ವೇದಿಕೆ ರೆಡಿ ಆತನ ಮಾತ ಸ್ವಾಮಿ ನಕಲ್ ಆ ಅಯ್ಯಪ್ಪನ ಒಂಜಿ ಆ ಚಿತ್ರಗೆ ಪೊಡಿದಾಕಿದ ಸ್ವರೂಪ ರೂಪ ಕೊರಿಯರು ಅಂಜಾದ ಮಾತ ಸ್ವಾಮಿ ನಕಲಿಲ್ಲ ಸೋಲ್ಮೇಲು ಅಂಜನೆ ಇನಿ ನಮ್ಮೊಟ್ಟಿಗೂ ಶ್ರೀ ಜಗದೀಶ್ ಗುರು